ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಆ ಒಂದು 100 ದಿನಗಳು ಕಳೆದು ಇವತ್ತು ಆ 100 ದಿನಗಳಲ್ಲಿ ಒಂದಷ್ಟು ಸರ್ಕಾರ ಏನೇನು ಮಾಡಿದೆ ಅಂತೇಳಿ ಇವತ್ತು ನಮ್ಮ ಮಂತ್ರಿಗಳು ಬಾಕಿ ಎಲ್ಲ ಆಗಾಗ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಇವತ್ತು ಪರಿತಪಿಸುವಂತ ಒಂದು ಕೆಲಸ ಆಗಿದೆ. ಯಾವ ಕಾಂಗ್ರೆಸ್ ಸರ್ಕಾರ ಅವತ್ತು ಆಡಳಿತಕ್ಕೆ ಬರಬೇಕಿದ್ರೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಅದು ಇದು ಅಂತ ಹೇಳಿ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾವು 100 ದಿವಸ ಆ ಸರ್ಕಾರ ಹೇಗಿದೆ ಅಂತೇಳಿ ಕಾಯುವಂತ ಒಂದು ಕೆಲಸವನ್ನು ಮಾಡಿದೆ. ಆದರೆ ಈ ಸರ್ಕಾರ ಜನರನ್ನು ಇವತ್ತು ಬರ್ಬರತೆಯಲ್ಲಿ ಕೊಂಡೋಗ್ತಾ ಇದೆ. ಸರ್ಕಾರ ಆರಂಭ ಆಗ್ಬೇಕಿದ್ರೆ ಬಹುಶಃ ಟೊಮೆಟೊ ಬೆಲೆ 200 ರೂಪಾಯಿಗೆ ಇತ್ತು. ತರಕಾರಿ ಬೆಲೆ ಯಾವ ಹಂತಕ್ಕೆ ಮುಟ್ಟಿತ್ತು ಅಂತೇಳಿ ಒಂದು ಉದಾಹರಣೆ. ಕರೆಂಟ್ ಬಿಲ್ ಉಚಿತ ಅಂತ ಹೇಳಿದರು, ಇಲ್ಲಿ ಕಟ್ಟುವವರಿಗೆ ಏನು ಬಿಲ್ ದರ ಖಚಿತ ಅಂತ ಹೇಳಿ, ಹೆಚ್ಚುವರಿ ಖಚಿತ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಹಾಲಿನ ದರವನ್ನು 3 ರೂಪಾಯಿ ಏರಿಸಿದ್ರು. ಆ ಜನಸಾಮಾನ್ಯರಿಗೆ ದಿನನಿತ್ಯ ಏನು ಬಳಕೆ ವಸ್ತುಗಳಿದೆಯಾ ಇದರ ಬೆಲೆ ಏರಿಕೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದರು. ಅದರ ಜೊತೆಯಲ್ಲಿ ಅಭಿವೃದ್ಧಿ ಬಗ್ಗೆ ಎಲ್ಲ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟರು. 1 ವರ್ಷ ಅಭಿವೃದ್ಧಿ ಅನುದಾನ ಇಲ್ಲ ಅಂತೇಳಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 2 ಜನ ಖಡಕ್ ಸೂಚನೆಯನ್ನು ಕೊಟ್ಟರು. ಖಡಕ್ ಸೂಚನೆ ಕೊಟ್ಟಾಗ ಎಲ್ಲ ನಮ್ಮ ಶಾಸಕರು ಎದ್ದುಕೊಂಡ್ರು, ಅಪಸ್ವರ ಎಬ್ಬಿಸಲಿಕ್ಕೆ ಶುರು ಮಾಡಿದರು. ಆಗ ಅವರನ್ನೆಲ್ಲ ಜಿಲ್ಲಾವಾರು ಕರೆದು ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡಿದರು. ಆದರೂ ಇವತ್ತಿನ ತನಕ ಅನುದಾನ ಬಿಡುಗಡೆ ಆಗಲಿಲ್ಲ. ನಾನು ವಿಧಾನಸಭೆಯ ಸದಸ್ಯನಾಗಿದ್ದಾಗ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಯಾವಾಗಲೂ. ಕಾಂಗ್ರೆಸ್ ಸರ್ಕಾರ ಬಂದರೆ ಬರ, ಬಿಜೆಪಿ ಸರ್ಕಾರ ಬಂದ್ರೆ ನೆರೆ ಬರ್ತದೆ, ಮಳೆ ಜಾಸ್ತಿ ಬರ್ತದೆ ಅಂತ. ಅದು ಇವತ್ತು ಸಾಬೀತಾಗಿದೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದ ಆಗ ಬರ ನಿಶ್ಚಿತ. ಇವತ್ತು ಕೂಡ ಕರ್ನಾಟಕದಲ್ಲಿ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದ್ದೆ 130 ತಾಲೂಕುಗಳಲ್ಲಿ ಭೀಕರ ಬರ ಇದೆ ಅಂತ. ನಾವು ಕೂಡ ಅದನ್ನು ಅನುಭವಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಪುತ್ತೂರು ಜನ ಕೂಡ ಅನುಭವಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಿದ್ರೆಗೆ ಜಾರಿದೆ. ಸರ್ಕಾರ ಇದರ ಬಗ್ಗೆ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇವತ್ತು ದನಕರುಗಳಿಗೆ ಮೇವಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ವಿದ್ಯುತ್ತಿನ ಬಗ್ಗೆ ಹೇಳಿಕೆಯಲ್ಲಿ ಮಾತ್ರ ಏನು ಮುಂದಿನ ದಿನಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡ್ತೇವೆ ಅಂತೇಳಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕ್ರಮವನ್ನು ತೆಗೊಳ್ಳುವಂತ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ. ಸರ್ಕಾರ ಇವತ್ತು ಈ ಜನಸಾಮಾನ್ಯರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ ಅಂತೇಳಿ ಬಹುಶಃ ಈ ಬರ ಬಂದಾಗ ನಾವು ಇದನ್ನು ಗಮನಿಸುವಂತ ಸಂಗತಿಯನ್ನು ಮಾಡಬಹುದು. ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಕಳೆದ 100 ದಿನಗಳಿಂದ ಹೊಸ ಶಾಸಕರು ಬಂದ ಮೇಲೆ ಬಹಳಷ್ಟು ಕಾಮಗಾರಿಗಳನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಹಿಂದೆ ಏನು ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಟೇಪ್ ಕತ್ತರಿಸುವಂಥದ್ದು ಅವರು ಹಿಂದೆ ಮಾಡಿದ ಕೆಲಸಕ್ಕೆ ಟೇಪ್ ಕತ್ತರಿಸುವಂಥದ್ದು, ಆಗಲೇ ಹೇಳುವಂಥದ್ದು ಏನು ಕೆಲಸ ಮಾಡಲಿಲ್ಲ ಅಂತೇಳಿ. ಅದರ ಜೊತೆಯಲ್ಲಿ ಕೋಟಿ ಘೋಷಣೆಯನ್ನು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನುದಾನ ಇಲ್ಲ ಅಂತ ಹೇಳ್ತಾರೆ. ಪುತ್ತೂರಿನ ಶಾಸಕರು ಕೋಟಿ ಅನುದಾನಗಳ ಘೋಷಣೆಯನ್ನು ಮಾಡ್ತಾರೆ. ಜನ ಇವತ್ತು ಇದರ ಬಗ್ಗೆ ಗೊಂದಲದಲ್ಲಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲದಿದ್ದಾಗ ಪುತ್ತೂರಿಗೆ ಹೇಗೆ ದುಡ್ಡು ಬರ್ತದೆ ಅಂತೇಳಿ ಜನ ಇವತ್ತು ಗೊಂದಲದಲ್ಲಿದ್ದಾರೆ. ನಾವೆಲ್ಲ ಅಭಿವೃದ್ಧಿಯ ಪರವಾಗಿ ಇರುವವರು, ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆಯಲ್ಲಿರುವವರು, ಹೆಚ್ಚು ಅನುದಾನವನ್ನು ತರಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಶಾಸಕರ ಆ ಒಂದು ನಿಲುವು ಕೂಡ ಸರಿಯಾಗಿದೆ. ಆದರೆ ಇಂಥ ಒಂದು ಹೇಳಿಕೆಗಳಿಂದ ಜನ ಗೊಂದಲದಲ್ಲಿ ಇರುವಂತಹ ಸಂದರ್ಭದಲ್ಲಿ
ಈ ಗೊಂದಲ ನಿವಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಿನ್ನೆ ಒಂದು ಶಾಸಕರ ನೂತನ ಕಚೇರಿ ಲೋಕಾರ್ಪಣೆ ಆಗಿದೆ. ನಾವೆಲ್ಲ ಸಂತೋಷ ಪಡುವಂಥದ್ದು, ಒಳ್ಳೆ ಕಚೇರಿ ಆಗಿದೆ ಅಂತೇಳಿ. ಆದರೆ ಆ ಕಚೇರಿ ಹಿಂದೆ ಆ ಅನುದಾನ ಎಲ್ಲಿಂದ ಬಂತು ಅಂತೇಳಿ ಬಹುಶಃ ಯಾರು ನೋಡಲಿಲ್ಲ. ಪುತ್ತೂರಿನ ಇತಿಹಾಸದಲ್ಲಿ ನಾನು ಸದಾನಂದ ಗೌಡ ಇರ್ಬೋದು, ಶಕುಂತಲಾ ಶೆಟ್ಟಿ ಇರ್ಬೋದು, ಮಲ್ಲಿಕಾ ಪ್ರಸಾದ್ ಇರ್ಬೋದು, ಸಂಜೀವ ಮಠಂದಿರ್ ಇರ್ಬೋದು, ಯಾರು ಕೂಡ ಜನರ ತೆರಿಗೆಯಲ್ಲಿ ನಮ್ಮ ಐಷಾರಾಮದ ಕಚೇರಿಯನ್ನು ಮಾಡಲಿಲ್ಲ. ಎಲ್ಲ ಸರ್ಕಾರಿ ಕಚೇರಿಯಲ್ಲೇ ಮಾಡಿದ್ದೇವೆ ನಾವು. ಜನಸಾಮಾನ್ಯರಿಗೆ ಎಲ್ಲಿ ತಕ್ಷಣ ನಮ್ಮ ಶಾಸಕರು ಸಿಗಬೇಕು ಅಂತ ಕಡೆ ನಾವೆಲ್ಲ ಕಚೇರಿಯನ್ನು ಮಾಡಿದ್ದೇವೆ. ಸರ್ಕಾರದ ದುಡ್ಡನ್ನು ಯಾರು ಫೋನ್ ಮಾಡಲಿಲ್ಲ, ಜನರ ತೆರಿಗೆ ದುಡ್ಡನ್ನು ಯಾರು ಫೋನ್ ಮಾಡಲಿಲ್ಲ. ತಾಲೂಕ್ ಪಂಚಾಯತ್ ಇರ್ಬೋದು, ನಮ್ಮ ಮಿನಿ ವಿಧಾನಸೌಧದಲ್ಲಿ ಇರ್ಬೋದು, ನಾವು ಕಚೇರಿ ಮಾಡುವಾಗ ಯಾರು ತೆರಿಗೆ ದುಡ್ಡನ್ನು ವಿನಿಯೋಗ ಮಾಡಲಿಲ್ಲ. ಇವತ್ತಿನ ಈ ಕಚೇರಿಗೆ ಪುತ್ತೂರು ನಗರಸಭೆಯ 31 ಲಕ್ಷ ರೂಪಾಯಿ, ಅಂದಾಜು 32 ಲಕ್ಷದ ಎಸ್ಟಿಮೇಟ್, 31 ಲಕ್ಷ ಪುತ್ತೂರಿನ ನಗರಸಭೆಯ ಮಹಾಜನತೆ ಕೊಟ್ಟಂತ ತೆರಿಗೆಯ ದುಡ್ಡನ್ನು ಈ ಒಂದು ಕಚೇರಿಗೆ ವಿನಿಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಪುತ್ತೂರಿನ ಅಭಿವೃದ್ಧಿಗೆ ವಿನಿಯೋಗ ಆಗಬೇಕಿತ್ತು. ಚುನಾಯಿತ ಸದಸ್ಯರಿದ್ದಾರೆ ನಗರಸಭೆಯಲ್ಲಿ, ಆ ನಗರಸಭೆಯ ಸದಸ್ಯರನ್ನು ಹಂಚಿಕೊಂಡು ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಡಬೇಕಿತ್ತು. ಆದರೆ ಇದು ಎಷ್ಟು ಸರಿ ಅಂತೇಳಿ ಶಾಸಕರು ಸೂಚನೆ ಕೊಟ್ಟು, ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡಿ, ಆಡಳಿತಾಧಿಕಾರಿಗಳು ಅದನ್ನು ಈ ಒಂದು ಕಚೇರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ನಮ್ಮ ನಗರಸಭೆಯ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ಲ. ನಗರಸಭೆಯ ಮುಖ್ಯಾಧಿಕಾರಿಗಳಿಗೆ ಹೇಳಿದಾಗ ನಮ್ಮ ಆಡಳಿತಾಧಿಕಾರಿ ಡಿಸಿ ಅವರು ಈ ಕ್ರಮವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಶಾಸಕರಿಗೆ ಕಚೇರಿ ಮಾಡಲಿ, ಆದರೆ ನಗರಸಭೆಯ ಆ ಒಂದು ತೆರಿಗೆ ಹಣವನ್ನು ಇದಕ್ಕೆ ಕೊಟ್ಟದ್ದು ಖಂಡನೀಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಲ್ಲಿ ಪೂಡಾ ಕಚೇರಿ ಇತ್ತು. ಆ ಪೂಡಾ ಕಚೇರಿ ಇವತ್ತು ಖಾಸಗಿ ಕಟ್ಟಡಕ್ಕೆ ವರ್ಗಾವಣೆ ಆಗಿದೆ. 16,000 ಬಾಡಿಗೆ. ಆ 16,000 ಬಾಡಿಗೆ ಇವತ್ತು ಹೆಚ್ಚುವರಿಯಾಗಿ ಆ ಒಂದು ಕಚೇರಿ ಕೊಡುವಂತ ಕೆಲಸ ಆಗಿದೆ. ಇಲ್ಲಿ 32 ಲಕ್ಷ, 5 ವರ್ಷ ಇನ್ನು ಕೂಡದವರು 16,000 ಬಾಡಿಗೆ ಕೊಡಬೇಕು. ಒಂದು ಶಾಸಕರ ಕಚೇರಿಗೋಸ್ಕರ ಎಷ್ಟು ಖರ್ಚನ್ನು ಈ ಸರ್ಕಾರದ ಖಜಾನೆಯಿಂದ ಜನರ ತೆರಿಗೆಯನ್ನು ಖರ್ಚು ಮಾಡ್ತಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ಎಲ್ಲಿಂದ ಭ್ರಷ್ಟಾಚಾರ ಆರಂಭ ಆಗ್ತದೆ, ಎಲ್ಲಿ ಸರ್ಕಾರದ ದುಡ್ಡು ಪೋಲಾಗ್ತದೆ, ಇದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಪುತ್ತೂರು ನಗರಸಭೆಯ ನಮ್ಮ ಜನ ತೆರಿಗೆ ರೂಪದಲ್ಲಿ ಈ ನಗರಸಭೆಗೆ ಹಣ ಕಟ್ಟಿ ಅದನ್ನು ಮತ್ತೆ ಇಲ್ಲಿ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತಹ ದುಡ್ಡಿದೆ, ಅದನ್ನು ನಗರಸಭೆಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಕೊಡಬೇಕು. ಆ ಅನುದಾನದ ಮುಖಾಂತರ ನಗರಸಭೆಯ ಎಲ್ಲ ಸದಸ್ಯರು ತಮ್ಮ ತಮ್ಮ 31 ವಾರ್ಡಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ನಗರಸಭೆಯ ಎದುರು ಪ್ರತಿಭಟನೆ ಮಾಡುವಂತ ಒಂದು ಅನಿವಾರ್ಯತೆ ಬರಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನಾನು 3 ಲಕ್ಷ ರೂಪಾಯಿಯನ್ನು PWD ಅವರು ಅದಕ್ಕೆ ಹೊಂದಿಸಿಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿ, ನಾನು 32 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಅದು ತೆರಿಗೆ ಹಣ ನಗರಸಭೆಯದ್ದು ಇರ್ಬೋದು, ತಾಲೂಕ್ ಪಂಚಾಯತ್ ಇದಲ್ಲ, ಅದು PWD ಅವರು ನೇರ ಸರ್ಕಾರದಿಂದ ಕೊಟ್ಟಂತ ಅನುದಾನ. ನಗರಸಭೆಗೆ ಕೊಡಬೇಕು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆ ತೆಗೆದಂತ ಹಣವನ್ನು ನಗರಸಭೆಗೆ ಕೊಡಬೇಕು. ನಗರಸಭೆಯ ಸದಸ್ಯರಿಗೆ ಅದನ್ನು ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಒಂದು ಇಲೆಕ್ಟೆಡ್ ಬಾಡಿ ಇದೆ ಅಲ್ಲಿ. ಆಡಳಿತ ಸಂಕೀರ್ಣಕ್ಕೆ ಶಿಲಾನ್ಯಾಸ ಮಾಡಿದೆ. 4 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ಕೂಡ ಇಟ್ಟಿದ್ದೇವೆ.
ಅದು ಎಸ್ಟಿಮೇಟ್ ದೊಡ್ಡ ಬಿಲ್ಡಿಂಗ್ ಮಾಡುವ ಎಸ್ಟಿಮೇಟ್ ನಾವು ಪ್ಲಾನೆಡ್ ಎಸ್ಟಿಮೇಟ್ ಮಾಡುವಾಗ ಸುಮಾರು 12 ಕೋಟಿಗೆ ಹೋಯಿತು. ಹಾಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡದೆ ಪೆಂಡಿಂಗ್ ಇಟ್ಟಿದ್ರು. ಮತ್ತೆ 4 ಕೋಟಿಗೆ ಕೊಡಿ ಅಂತೇಳಿ ಮತ್ತೊಂದು ಪ್ರಸ್ತಾವನೆಯನ್ನು ನಾವು ಜೀವನದರ್ ಜೈನ್ ಇರುವಾಗ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅವರು. ಆಮೇಲೆ ಒಂದು ಹಂತದಲ್ಲಿ ಏನಾಗಿದೆ, ಮೊದಲ ಫ್ಲೋರ್ ಅನ್ನು ಮಾಡುದು ಅಂತ ಆಯ್ತು. 4 ಕೋಟಿಗೆ ನಾವು ಮೊದಲ ಹಂತ ಮಾಡಿ ಮತ್ತೆ ಮುಂದುವರಿಸಿದ್ರು. ಆ ಕಾಮಗಾರಿ ಆಗಿಲ್ಲ. ಆಗ್ತಿದ್ರೆ ಇಲ್ಲಿ ಅವರು ಅವಕಾಶ ಹೇಳ್ತಾರೆ. ಅದರ ಮೇಲುಸ್ತುವಾರಿ ಮಾಡಲಿಕ್ಕೆ ಟೆಂಡರ್ ಅನ್ನು ಕರೆದಿದ್ದೇವೆ ನಮ್ಮ ಅವಧಿಯಲ್ಲಿ. ಅಷ್ಟೊತ್ತಿಗೆ ಒಟ್ಟು 4 ಕೋಟಿಯ ಯೋಜನೆಗೆ ಮೇಲುಸ್ತುವಾರಿ ಅಂದ್ರೆ ಪ್ಲಾನ್ ಮಾಡಲಿಕ್ಕೆ ಟೆಂಡರಿಗೆ 14 ಕೋಟಿ ನಾವು ಸರ್ಕಾರಕ್ಕೆ ಬರ್ಕೊಂಡ. 14 ಕೋಟಿಗೆ ನೀವು ಹಣವನ್ನು 4 ಕೋಟಿ ಹೊರತುಪಡಿಸಿ 10 ಕೋಟಿಗೆ ಏನು ಹಣವನ್ನು ಇದು ಮಾಡಿದೆ. ನಾವು ಅನುದಾನವನ್ನು ಕೇಳಿದ್ರೆ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳುವ ಉದ್ದೇಶದಿಂದ ನೀವು ಎಷ್ಟು ಅಮೌಂಟ್ ಇದೆ ಅಷ್ಟಕ್ಕೆ ಪೂರಕವಾಗಿ ಬಿಲ್ಡಿಂಗ್ ತಯಾರು ಮಾಡಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಟೆಂಡರ್ ಅನ್ನು ಕರೆದಿದ್ದೆವು. ಆ 4 ಕೋಟಿಗೆ ಟೆಂಡರ್ ಅಪ್ರೂವಲ್ಗೆ ಎಸ್ಟಿಮೇಟ್ ಪ್ಲಾನ್ ಅಪ್ರೂವಲ್ ಮಾಡಲಿಕ್ಕೆಲ್ಲ ಕರೆದಿದ್ದೆವು. ಟೆಂಡರ್ ಕರೆದಿತ್ತು. ಅವತ್ತಿಗೆ ನಮ್ಮ ಅವಧಿ ಮುಕ್ತಾಯ ಇಲ್ಲ, ಟೆಂಡರ್ ಆಗಿದೆ, ಓಪನ್ ಆಗಿದೆ. ಅದೇ ಇನ್ನು ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಅವರ ಟೇಬಲ್ ನಲ್ಲಿ ಗೊತ್ತಿದೆ. ಮೊದಲು ನಮ್ಮ ಕಾಂಗ್ರೆಸ್ ನೇತೃತ್ವದ ನಗರ ಸಭೆ ಆಗಿರುವಾಗ ನಮ್ಮ ಜಯಂತಿಗಳ ಅಧ್ಯಕ್ಷರಾಗಿದ್ದಾರೆ. ಆ ಜಾಗದಲ್ಲಿ 1 ಕೋಟಿ ರೂಪಾಯಿಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ನಗರೋತ್ಥಾನ. ಆಮೇಲೆ ಅಲ್ಲಿ 1 ಕೋಟಿ ರೂಪಾಯಿ, ಆ 1 ಕೋಟಿ ರೂಪಾಯಿಗೆ ನಾವು ಸೇರಿಸಿ 4 ಕೋಟಿ 2 ಕೋಟಿ ಶಾಸಕರ ವಿಶೇಷ ಅನುದಾನದಲ್ಲಿ ಬಂದದ್ರಲ್ಲಿ 5 ಕೋಟಿ ಬಂದದ್ರಲ್ಲಿ 2 ಕೋಟಿಯನ್ನು ವಿಟ್ಲಾಕ್ ಕೊಟ್ಟು 2 ಕೋಟಿ ನಾವು ಕಾಮಗಾರಿ ನಿರ್ವಹಿಸಿಕೊಂಡು 1 ಕೋಟಿ ವಿಟ್ಲಾಕ್ ಕೊಟ್ಟು 2 ಕೋಟಿಯನ್ನು ಬಿಲ್ಡಿಂಗ್ ಇಟ್ಟಿದ್ದೆವು. 1 ಕೋಟಿ ಆ ಹಿಂದಿನ ಹಳೆ ನಗರೋತ್ಥಾನದಲ್ಲಿ ಇದ್ದದನ್ನು 1 ಕೋಟಿಯನ್ನು ವಿನಿಯೋಗಿಸಿಕೊಂಡು 1 ಕೋಟಿ ನಗರಸಭೆಯ ಅನುದಾನದಲ್ಲಿ ಬಜೆಟ್ ಅಲ್ಲಿ ಮೀಸಲಾಗಿ ಒಟ್ಟು ಆ ರೀತಿಯ 4 ಕೋಟಿ ರೂಪಾಯಿಯನ್ನು ಅದಕ್ಕೆ ಮೀಸಲಾಗಿ. ಈಗ ಅಲ್ಲ, ನಮ್ಮ ಆಡಳಿತ ಈಗಾಗಲೇ 2ನೇ ಅವಧಿಗೆ ನಮಗೆ ರಿಸರ್ವೇಶನ್ ಬರಬೇಕಷ್ಟೇ. ನಮ್ಮ ಆಡಳಿತ ಬಂದ ಕೂಡಲೇ ಖಂಡಿತವಾಗಿ ನಾವು ಆಡಳಿತ ನಾವೇ ಹಿಡ್ಕೊಳ್ಳುವಂಥದ್ದು. ಅದಕ್ಕೆ ಮುಂದಿನ ಆಡಳಿತ ಬಂದಾಗ ನಾವು ಏನು ಕೌನ್ಸಿಲ್ ಆಗಿ ತೀರ್ಮಾನ ಅದ್ರ ಬಗ್ಗೆ ತಗೊಳ್ತೇವೆ. ಜನಸಾಮಾನ್ಯರು ಒಂದು ವೇಳೆ ನಿಮ್ಮ ನೀವು ಶಾಸಕರಾಗಿ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಈ ಕೆಲಸ ಆಗ್ತಿದ್ರೆ ಶುರು ಆಗ್ತಿದ್ರೆ ಅಲ್ಲ, ಈಗ ಬಿಲ್ಡಿಂಗಿನ ಜಾಗದಲ್ಲಿ ಮಾತ್ರ ಇಂಟರ್ಲಾಕ್ ಹಾಕಿ ಇಲ್ಲಿ ಕೂಡದ ಆಫೀಸ್ ಇದ್ದದನ್ನು ನಗರಸಭೆಯ ಆಫೀಸ್ ಆಗಿ ಕಟ್ಟಡವೇ ಅದರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಅದನ್ನು ಉಳಿಸಿಕೊಂಡೇ ನಾವು ಮಾಡುದು ಅಂತ ತೀರ್ಮಾನ ಮಾಡಿ ಅದಕ್ಕೆ ಈ ಮೇಲಿನ ಫ್ಲೋರ್ ಲಿಂಕ್ ಕೊಟ್ಟು ಅದನ್ನು ಸೇರಿಸಿಕೊಂಡು ನಗರಸಭೆ ಆಫೀಸ್ ಅನ್ನು ಮಾಡುವ. ಅಲ್ಲ, ಒಟ್ಟು ಜನರಿಗೆ ಹೊರೆಯಾಗುವಂತ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದಷ್ಟು ಹೊರೆಯಾಗುವ ದೃಷ್ಟಿಯಿಂದ ಇವತ್ತು ಈ ವ್ಯವಸ್ಥೆಗಳಾಗಿದೆ ಅಂತ ಹೇಳುವಂಥದ್ದು ಕೂಡ ನಗರಸಭೆಗೆ ಸಂಬಂಧಪಟ್ಟದ್ದು. ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಜನರ ತೆರಿಗೆಯನ್ನು ವಸೂಲು ಮಾಡಿ ಇಲ್ಲಿ ವ್ಯವಸ್ಥೆಯನ್ನು ನಗರೀಕರಣಕ್ಕೆ ಅಂದ್ರೆ ಇವತ್ತು ಪಾರ್ಕ್ ಇರ್ಬೋದು, ಇವತ್ತು ಇಲ್ಲಿ ಕೆರೆ ರಿಪೇರಿ ಇರ್ಬೋದು, ಬೇರೆ ಬೇರೆ ಇದಕ್ಕೆಲ್ಲ ದುಡ್ಡನ್ನು ವಿನಿಯೋಗ ಮಾಡುವಂಥದ್ದು. ಅದು ಕೂಡ ಹೊರೆಯಾಗಿದೆ. ಬಾಡಿಗೆ ಕಟ್ಟಡ ಖಾಸಗಿ ಕಟ್ಟಡಕ್ಕೆ ಹೋಗಿ ಅಂತೇಳಿ 2 ಕಡೆಯಿಂದ ಹೊರೆಯಾಗಿದೆ. ಒಂದು ನಗರದ ಸ್ವಂತ ನಿಧಿ ಇದಕ್ಕೆ ಬಳಕೆ ಮಾಡಿದ್ದಾರೆ, ಇನ್ನೊಂದು ಕೂಡದ ಆ ಏನು ಸಂಗ್ರಹ ಆದಂತ ತೆರಿಗೆಯಿಂದ ಬಾಡಿಗೆ ಕೊಡುವಂತ ಕೆಲಸ ಆಗಿದೆ. ಸರಿಯಾ? ಒಂದು ಕಚೇರಿಗಾಗಿ ಇಷ್ಟು ಹೊರೆಯನ್ನು ಭರಿಸುವಂತ ಕೆಲಸ ಅಗತ್ಯ ಇತ್ತ ಅಂತ ಹೇಳುವಂಥದ್ದು ನಾವು ಅದು ನೋಡ್ತೇವೆ ನಾವು ಏನು ಅಂತೇಳಿ ಮತ್ತೆ ನೋಡ್ತೇವೆ ಅದರ ಬಗ್ಗೆ. ಈಗ ಒಟ್ಟು ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕಲ್ಲ ವಾಸ್ತವ ಸ್ಥಿತಿ ಏನು ಅಂತೇಳಿ. ಪತ್ರಿಕೆಯವರು ಕಟ್ಟಡ ಉದ್ಘಾಟನೆ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತೀರಿ, ಅದರ ಹಿನ್ನೆಲೆ ಏನು ಅಂತೇಳಿ ನಾವು ಹೇಳ್ಬೇಕಲ್ಲ. ಮೊದಲು ಬಾಡಿಗೆ ಹೇಳ್ತೇನೆ ಮೊದಲು ಕೂಡ 14,000 ಬಾಡಿಗೆಯನ್ನು ಇವತ್ತು ನಗರಸಭೆಗೆ ಕೊಡ್ತಾ ಇದ್ರು ಅವರು, ಅದು ಹೋಯ್ತು ನಗರಸಭೆಗೆ. ಈಗ 16,000 ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ.
ಶಾಸಕರ ಕಚೇರಿಯಿಂದ ಬಾಡಿಗೆ ಕೊಡಿ. ಇಲ್ಲ, ಶಾಸಕರ ಕಚೇರಿ ಇಲ್ಲ. ನಗರಸಭೆಗೆ ನಾನು ಸ್ಪಷ್ಟ ಮಾಡ್ತೇನೆ, ಅದು ಕಟ್ಟಡ ನಗರಸಭೆಯದ್ದು. ನಗರಸಭೆಯಲ್ಲಿ ಕೂಡ ಅಸ್ತಿತ್ವದಲ್ಲಿರುವಾಗ ಎಸಿ ಕಚೇರಿ ಇತ್ತು. ಎಸಿ ಕಚೇರಿಯವರು ಬಾಡಿಗೆ ಕೊಡ್ತಾ ಇರಲಿಲ್ಲ. ಕೂಡದವರು 14,000 ಬಾಡಿಗೆ ಕೊಡ್ತಾ ಇದ್ರು. ಇವ್ರಿಗೆ ಕೊಡ್ತಾ ಇದ್ರು ನಗರಸಭೆಗೆ. ಈಗ ಖಾಸಗಿಯವರಿಗೆ 16,000 ಕೊಡ್ತಾ ಇದ್ದಾರೆ. ನಗರಸಭೆಗೆ ಅದು ಮೈನಸ್ ಆಯ್ತು, ನುಕ್ಸಾನ್ ಆಯ್ತು. ಹೌದು, ನಾನು ಹೇಳುದು ಅದು. ಇನ್ನು ಹೆಚ್ಚುವರಿ ಅವರಿಗೆ ಖಾಸಗಿಯವರಿಗೆ ಹೋಯ್ತು. ನಗರಸಭೆಗೆ 14,000 ತಿಂಗಳಿಗೆ ಬಾಡಿಗೆ ಹೋಯ್ತು. ಪೂರ್ಣಕ್ಕೆ 2,000 ಮತ್ತೆ ಲಾಸ್ ಆಯ್ತು. ಉಪಯೋಗ ಆಗ್ತಾ ಇತ್ತು. ಹೌದು ಹೌದು. ನಗರಸಭೆಗೆ ಅಲ್ಲಿಯೂ ಲಾಸ್ ಆಯ್ತು. ಮತ್ತೆ ಶಾಸಕರ ಆ ಒಂದು ಅಭಿವೃದ್ಧಿಯ ಬಗ್ಗೆ ನಾನು ಒಂದಷ್ಟು ಡಾಕ್ಯುಮೆಂಟ್ಗಳಲ್ಲಿ ಇಷ್ಟೇ ಮಾತಾಡ್ತೇನೆ. ಯಾಕಂದ್ರೆ ಅಧಿಕೃತವಾಗಿ ನಾನು ಹೇಳ್ಬೇಕಾಗ್ತದೆ, ಏನು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಏನು ಜಿಒ ಗವರ್ಮೆಂಟ್ ಆರ್ಡರ್ಗಳಾಗಿದೆ ಅಂತೇಳಿ. ಯಾಕಂದ್ರೆ ನಾನು ಮೇಲ್ನೋಟಕ್ಕೆ ಮಾತಾಡೋದಿಲ್ಲ, ತೆಗೆದಿಟ್ಟಿದ್ದೇನೆ. ಅದ್ರ ಬಗ್ಗೆ ಇನ್ನೊಂದು ಪ್ರೆಸ್ ಮಾಡ್ತೇನೆ. ಇವತ್ತು ಪಡಿತರ ವ್ಯವಸ್ಥೆ ಬೇಕಾಗುವಷ್ಟು ಅಕ್ಕಿ ಇಟ್ಟುಕೊಂಡಿದೆ. ಪಡಿತರ ವ್ಯವಸ್ಥೆಗೆ ಇಡೀ ದೇಶದಲ್ಲಿ ಎಷ್ಟು ಕೊಡಬೇಕು ಅಷ್ಟಕ್ಕೆ ಬೇಕಾಗುವಷ್ಟು ಇದೆ. ಆದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಇದಾಗುವಂಥದ್ದು ಬೇಡಿಕೆ, ಡಿಮಾಂಡ್ ಅಂಡ್ ಸಪ್ಲೈ ಅನ್ನು ಹೊಂದಿಕೊಂಡು ಇರ್ತದೆ. ಅದನ್ನು ನಿಯಂತ್ರಣ ಮಾಡೋದು ಆಯಾ ರಾಜ್ಯ ಸರ್ಕಾರಗಳು, ಆಯಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಇವತ್ತು ಯೋಚನೆ ಮಾಡಬೇಕು. ಏನು ಆ ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮ ತಗೊಳ್ಬೇಕು, ಅದನ್ನು ರಾಜ್ಯ ಸರ್ಕಾರ ಮಾಡಬೇಕು. ನಾನು ಉಲ್ಲೇಖ ಮಾಡಿದೆ ಅದೇ ಬೆಲೆ ಏರಿಕೆಯ ಬಗ್ಗೆ. ಸರಿ, ಅಕ್ಕಿದ್ದು ಸೇರಿ ಅಗತ್ಯ ವಸ್ತುಗಳು ಅಂತ ಸೇರಿಸಿದ್ದೇನೆ, ಒಂದು ಕೊಟ್ಟಿದ್ದೇನೆ. ಅಗತ್ಯ ವಸ್ತುಗಳು ಅಂತ ಸೇರಿದೆ. ಎಸೆನ್ಸಿಯಲ್ ಕಾಮೊಡಿಟೀಸ್, ಎಸೆನ್ಸಿಯಲ್ ಕಾಮೊಡಿಟಿ ಬಗ್ಗೆ ನಾನು ಹೇಳಿದ್ದೆ. ಶಾಸಕರಿಗೆ 2 PA ಸರ್ಕಾರ ಕೊಡ್ತದೆ. ಒಂದು ಸರ್ಕಾರಿ PA ಕೊಡ್ತದೆ, ಇನ್ನೊಂದು ಖಾಸಗಿ PA ಕೊಡ್ತದೆ, ಮತ್ತು ಒಂದಷ್ಟು ಅಲವೆನ್ಸ್ಗಳೆಲ್ಲ ಕೊಡ್ತದೆ, ಸಂಬಳ ಕೊಡ್ತದೆ ಶಾಸಕರಿಗೆ. ನಮ್ಮನ್ನು ಹಾಗೆ ಬಿಡ್ಲಿಲ್ಲ, ಅರ್ಥ ಆಯ್ತಾ? ಚೆನ್ನಾಗಿ ನೋಡಿಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತದೆ. ನಾವು ಕೂಡ ಆ ಖರ್ಚಲ್ಲಿ ನಮ್ಮ ಕಚೇರಿ ಮೇಂಟೈನ್ ಮಾಡುವಂತ ಬಾಕಿ ಎಲ್ಲವನ್ನು ಮಾಡ್ತೇವೆ. ಕೆಲವು ಖಾಸಗಿ PAಗಳನ್ನು ಅವರ ವೈಯಕ್ತಿಕ ವಿಚಾರಕ್ಕೂ ಇಟ್ಟುಕೊಳ್ತಾರೆ, ಬೇರೆ ಬೇರೆ ವಿಚಾರಕ್ಕೂ ಇಟ್ಟುಕೊಳ್ಬಹುದು. ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವ್ರು ಯಾಕೆ ಇರುವಂತದ್ದು? ಕೆಲಸ ಮಾಡ್ಲಿಕ್ಕೆ ಅಲ್ವಾ? ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡುದಿಲ್ಲ ಅಂತ ಆಯ್ತು. ಇಲ್ಲಿ ಇಷ್ಟು PAಗಳ ಅವಶ್ಯಕತೆ ಇದ್ರೆ ಸರ್ಕಾರಿ ಯಂತ್ರ ನಿಷ್ಕ್ರಿಯ ಆಗಿದೆ ಅಂತ ಲೆಕ್ಕ, ಸರಿಯಾ? ನಂಗೆ ಗೊತ್ತಿಲ್ಲ, ಏನು ಸುಧಾಕರ್, ಸರಿಯಲ್ಲ? ಸರ್ಕಾರಿ ಯಂತ್ರ ಏನು ನಿಷ್ಕ್ರಿಯ ಆದಾಗ ಇಲ್ಲಿ ಶಾಸಕರು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ. ನಾನು ತಿಳ್ಕೊಂಡಾಗೆ, ನನ್ನ ಒಂದು 30 ವರ್ಷದ ರಾಜಕೀಯದಲ್ಲಿ ನಾನು ಹೇಳುವಂಥದ್ದು ಅದನ್ನು, ಕಾನೂನು ಸುವ್ಯವಸ್ಥೆ 100ಕ್ಕೆ 100 ಕೆಟ್ಟೋಗಿದೆ ಪುತ್ತೂರಿನಲ್ಲಿ. ಯಾವುದೇ ಒಬ್ಬ ದಕ್ಷ ಅಧಿಕಾರಿ ಇಲ್ಲಿಗೆ ಬರ್ಲಿಕ್ಕೆ ಬರುವುದಿಲ್ಲ. ದಕ್ಷ ಅಧಿಕಾರಿ AC ಅವರು ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ಬಹುಶಃ ಅವ್ರಿಗೆ ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಯ್ತು. ಬಹುಶಃ ಅವರು ಕೋರ್ಟಿಗೆ ಹೋಗಿ ಕೇಳಿಟ್ಟು ತರುವಂತ ಕೆಲಸ ಆಯ್ತು, ಸರಿಯಾ? ಶಾಸಕರೇ ಹೇಳಿದ್ರು ತಹಸೀಲ್ದಾರ್ಗಳು ಸಿಗ್ತಾ ಇಲ್ಲ ಅಂತೇಳಿ, ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸಿದ್ರು, ನಾನಲ್ಲ, ಸರಿಯಲ್ಲ? ಇದು ಇವತ್ತಿನ 100 ದಿನದ ವಾಸ್ತವ ಚಿತ್ರಣಗಳು. ಧನ್ಯವಾದಗಳು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.